ತುಮಕೂರಿನಲ್ಲಿ ದಾರುಣವಾಗಿ ಕೊಲೆಯಾಗಿರುವಂತಹ ಮೂವರ ಮೃತದೇಹಗಳು ಕೂಡ ಈಗ ತವರಿಗೆ ಕರೆತಂದಿದ್ದು ಆಗಿದೆ. ಯಾಕೆಂತಂದರೆ ಮುಖ್ಯವಾಗಿ ಇಬ್ಬರು ಮೃತದೇಹವನ್ನು ಉಜಿರೆಯ ಟಿ.ಬಿ. ಕ್ರಾಸ್ನ ಸಮೀಪದಲ್ಲಿರ್ತಕ್ಕಂತಹ ಮಸೀದಿಯ ಹಿಂಭಾಗದಲ್ಲಿ ದಫನ್ ಮಾಡಲಾಗಿದೆ. ದಫನ್ ಮಾಡಲಾಗಿರುವಂಥ ಕ್ರಮ ಮತ್ತು ತುಮಕೂರಿನಿಂದ ಆ ದೇಹವನ್ನು ತಂದಿರುವಂತಹದ್ದು, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿ ಪ್ರಮುಖರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ನಂದು ಉಮರ್ ಕುಂಜಿನಾಡ್ಜಿ ಅಂತ ಹೇಳಿ. ಇವತ್ತು ಎಷ್ಟು ಹೊತ್ತಿಗೆ ಈ ಒಂದು ಬಾಡಿ ತರಲಾಯಿತು? ಎಷ್ಟೊತ್ತಿಗೆ ಅಲ್ಲಿ DNA ಪರೀಕ್ಷೆಯಲ್ಲಾಗಿ ಬಿಟ್ಟು ಕೊಟ್ಟು ಇಲ್ಲಿ ಏನೆಲ್ಲ ಕ್ರಮ ಮಾಡಿದಿರಿ? ಅಲ್ಲಿಯ ಪರೀಕ್ಷೆಗಳ ವಿಚಾರ ಗೊತ್ತಿಲ್ಲ. ಅಲ್ಲಿ ರಾತ್ರಿ ಬಿಟ್ಟು ಕೊಟ್ಟಿದ್ದಾರೆ, ಬಹುಶಃ 8 ಗಂಟೆಗೆ ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿಗೆ ಬೆಳಿಗ್ಗೆ ಸುಮಾರು 7 ಗಂಟೆ 10 ನಿಮಿಷಕ್ಕೆ ಮಸೀದಿ ಆವರಣಕ್ಕೆ ಮುಟ್ಟಿದೆ.
ಮಸೀದಿ ಆವರಣಕ್ಕೆ ಮುಟ್ಟಿದ ನಂತರ ಅದನ್ನು ಮಸೀದಿಯ ಒಳಗಡೆ ತಗೊಂಡು ಹೋಗಿ ಎಲ್ಲರೂ ಸಾರ್ವಜನಿಕವಾಗಿ ನಮಾಜ್ ಮಾಡುವುದು ನಮ್ಮ ಕ್ರಮ. 2 ಮೃತದೇಹಗಳನ್ನು ಕೂಡ ಹೀಗೆ ಸರಿಯಾಗಿ ಇಟ್ಟು ಅದರ ಆ ಹೆಣದ ವಾರಿಸುದಾರರಲ್ಲಿ ಒಬ್ಬರು ಅದಕ್ಕೆ ಇಮಾಮ್ ಅಂತ ನಿಲ್ತಾರೆ. ಅವರು ನಿಂತು ಪ್ರೇಯರ್ ಮಾಡ್ತಾರೆ. ಜನಾಜ ನಮಾಜ್ ಅಂತ ಹೇಳ್ತಾರೆ ಅದಕ್ಕೆ. ಅದು ದಫನ ಕ್ರಿಯೆಗಿಂತ ಮೊದಲಿನ ಕ್ರಿಯೆ. ಅನಂತರ ಅಲ್ಲಿ ಏನಾದರೂ ಹೇಳ್ತಾರೆ, ಅವರ ಬದುಕಿರುವಾಗ ಏನಾದರೂ ವ್ಯತ್ಯಾಸ ಬಂದರೆ ನೀವು ಸರಿ ಮಾಡಬೇಕು ಅಂತ ಹೇಳಿ ಒಂದು ಕೇಳುವ ಕ್ರಮ ಇದೆ ನಮ್ಮಲ್ಲಿ. ಏನಾದರೂ ಹಕ್ಕು ಬಾಧ್ಯತೆಗಳಿದ್ದರೆ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಮತ್ತು ಎಲ್ಲರಲ್ಲೂ ಒಂದು ಕೇಳೋದು ಉಂಟು, ನಿಮ್ಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅವರಿಗೆ ಬಿಟ್ಟು ಕೊಡಬೇಕು ಅಂತ ಹೇಳಿ. ಏನಾದರೂ ಜೀವ ಇರುವಾಗ ಹೆಚ್ಚು ಕಡಿಮೆ ಆಗ್ತದಲ್ಲ, ಹಾಗೆ ಇವರೆಲ್ಲ ಒಳ್ಳೆಯ ಮನುಷ್ಯರು, ಏನು ತೊಂದರೆ ಇಲ್ಲ. ಏನೋ ಒಂದು ಈ ರೀತಿ ಆಯಿತು. ಅನಂತರ ಮಸೀದಿಯಿಂದ ಹೊರಗಡೆ ತಂದು ಅಲ್ಲಿ ದಫನ್ ಕ್ರಿಯೆ ಆಯಿತು. ಇಬ್ಬರದ್ದು ಜೊತೆಗೆ ಮಾಡಿದ್ದಾರೆ. ಇವರು ಹೇಳಿದ ಹಾಗೆ ಜೀವನದಲ್ಲಿ ತಪ್ಪುಗಳು ಒಪ್ಪುಗಳು ಸಹಜ ಮನುಷ್ಯರಿಗೆ. ನಮ್ಮ ವಿಶ್ವಾಸ, ಇಸ್ಲಾಂ ಧರ್ಮದ ವಿಶ್ವಾಸ ಪ್ರಕಾರ ಮರಣದ ನಂತರ ಅವನು ಮಾಡಿದಂತಹ ತಪ್ಪನ್ನು ಒಪ್ಪನ್ನು ಪರಿಶೀಲನೆ ಮಾಡಿದ್ದಾರೆ. ಇನ್ನೊಂದು ಜೀವನ ಇದೆ, ಇಲ್ಲಿ ಮುಗಿಲಿಲ್ಲ. ಇಹಲೋಕದ ಜೀವನವೋ ಈಗ ಮುಗಿದ್ರೂ ಕೂಡ ಇನ್ನು ಪರಲೋಕದಲ್ಲಿ ಅವರನ್ನು ಈಗ ನಾವು ಹೆಣ ಅಥವಾ ಏನಾದರೂ ಆದರೂ ಕೂಡ ಅವರ ಆತ್ಮದಲ್ಲಿ ಇನ್ನೊಮ್ಮೆ ಅವರ ಜೀವವನ್ನು ಸೃಷ್ಟಿ ಮಾಡಿ ಅವರು ಮಾಡಿದಂತಹ ಒಳಿತನ್ನು ಕೆಡುತನ್ನು ಪರಿಶೀಲನೆ ಮಾಡುವಂಥದ್ದು. ಮತ್ತು ಅವರಿಗೆ ಮಾಡಿದಂತಹ ತಪ್ಪಿಗೆ ಕ್ಷಮೆ ದೇವರು ಕೊಡ್ಬೋದು, ಅದು ಪ್ರಶ್ನೆ ಬೇರೆ. ಒಂದು ಇದಿದೆ, ತಪ್ಪು ಮಾಡಿದರೆ ಇಂಥ ತಪ್ಪಿಗೆ ಇಂಥ ಶಿಕ್ಷೆ ಪರಲೋಕದಲ್ಲಿ ದೇವರು ಕೊಡ್ತಾನೆ ಅಂತ ಹೇಳಿ ಅದಕ್ಕೆ ಎಂಕ್ವೈರಿ ಮಾಡುವಂತಹ ಒಂದು ವ್ಯವಸ್ಥೆ ಅಲ್ಲಿದೆ. ದೇವದೂತರು ಅದನ್ನು ಎಂಕ್ವೈರಿ ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇಸ್ಲಾಮಿನಲ್ಲಿ ನಮ್ಮ ಪೈಗಂಬರು ಕಳಿಸಿಕೊಟ್ಟಿದ್ದಾರೆ ನಮಗೆ. ಆದ್ದರಿಂದಾಗಿ ನಾವೆಲ್ಲರೂ ಸೇರಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಅವರು ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದ್ದರೆ, ಏನಾದರೂ ಅವರಿಂದ ಏನಾದರೂ ಒಳ್ಳೆಯದಾಗಿದ್ದರೆ ಅವರಿಗೆ ಎಲ್ಲರೂ ಕೂಡ ಅವರಿಗೆ ಕ್ಷಮೆಯನ್ನು ನೀಡಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ವ್ಯವಸ್ಥೆ, ಪ್ರಾರ್ಥನೆ ನಾವು ಮಾಡುವಂಥದ್ದು. ಅದು ನಮಾಜ್ ಅಂತ ಹೇಳಿದರೆ ಪ್ರಾರ್ಥನೆ ಅಂದರೆ ಅರ್ಥ. ಆನಂತರ ನಾವು ವಾಕ್ಯದ ಕ್ರಿಯೆಯಲ್ಲಿ ಇರ್ತದೆ. ಇಸ್ಲಾಮಿನೊಂದು ಕ್ರಿಯೆ ಇದೆ, ಖಾಲಿ ಅದನ್ನು ಸ್ನಾನ ಮಾಡದೆ ದಫನ್ ಮಾಡುವಂಗಿಲ್ಲ. ಮತ್ತು ಅದನ್ನು ಕಫನ್ ಮಾಡಬೇಕು, ಹಾಗೆ ತಗೊಂಡು ಹೋಗಿ ಮಣ್ಣಿಗೆ ಹಾಕುವಂಥದ್ದಿಲ್ಲ. ಅದಕ್ಕೆ ಇದು ಮಾಡಿ ಮತ್ತು ಚೆನ್ನಾಗಿ ಒಂದು ಯುವಕ ಮದುವೆ ಆಗುವಂತಹ ಸಂದರ್ಭದಲ್ಲಿ, ಒಂದು ಯುವತಿ ಮದುವೆ ಆಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯನ್ನು ಅವಳನ್ನು ಶುಚಿ ಮಾಡಿ ಇದು ಮಾಡಿ ಆ ರೀತಿಯಲ್ಲೇ ಅವರನ್ನು ಒಳ್ಳೆಯ ರೀತಿಯಲ್ಲಿ ಅವರಿಗೇನು ತೊಂದರೆ ಆಗದ ರೀತಿಯಲ್ಲಿ ಅವರು ಜೀವಂತ ಇದ್ದಾರೆ ಅನ್ನುವಂತಹ ಭರವಸೆಯೊಂದಿಗೆ, ಇವರು ಸತ್ತಿದ್ದಾರೆ ಅಂತಲ್ಲ, ಅವರು ಜೀವಂತ ಇದ್ದಾರೆ, ಒಂದು ಜೀವ ಅಂತ ಹೇಳಿ ನಾವು ತಿಳ್ಕೊಂಡು ಅದನ್ನು ದಫನ ಮಾಡುವಂಥ ಒಂದು ವ್ಯವಸ್ಥೆ ಇಸ್ಲಾಮಿನಲ್ಲಿದೆ. ಆ ರೀತಿಗೆ ಇವತ್ತು ಎಲ್ಲ ರೀತಿಯಲ್ಲಿ ಮಾಡಿದ್ದೇವೆ ನಾವು. ನನ್ನ ಹೆಸರು ಉಮರ್ ಕುಜ್ ಮುಸ್ಲಿಯಾರ್ ಅಂತೇಳಿ. ಇದು ಉಜಿರೆಯ ದಫನ್ ಕಾರ್ಯ ನಡೀತಾ ಇರುವಂಥದ್ದು ಕೂಡ ನಾವು ಈಗ ನೋಡ್ತಾ ಇದ್ದೀರಿ. ಅಂದರೆ ದಫನ್ ಕಾರ್ಯ ನಡೆದು ಈಗ ಮುಗಿದಿದೆ. ಇಲ್ಲಿ ದಫನ್ ಕಾರ್ಯ ನಡೀತು ಉಜಿರೆಯ ಮಸೀದಿಯ ಹಿಂಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಇಲ್ಲಿ ದಫನ್ ಕಾರ್ಯ ನಡೀತದೆ. ಈ ಇಬ್ಬರದ್ದು ಅಂದರೆ ಇಸಾಕ್ ಮತ್ತು ಸಾಹುಲ್ ಹಮೀದ್ ಇಬ್ಬರ ಮೃತದೇಹಗಳ ದಫನ್ ಕಾರ್ಯ ಈಗಾಗಲೇ ಮುಗಿದಿದೆ. ಮತ್ತೊಬ್ಬರದ್ದು ಅಂದರೆ ಸಿದ್ದೀಕ್ ಅವರ ಮೃತದೇಹ ಶಿರ್ಲಾಲು ಮಸೀದಿಯಲ್ಲಿ ನಡೆದಿದೆ. ಇಲ್ಲಿಗೆ ಅಂದರೆ ಒಂದು ಬಹುದೊಡ್ಡ ಪ್ರಕರಣ, ಒಂದು ರೀತಿಯಲ್ಲಿ ಸಂಚಲನವನ್ನು ಮೂಡಿಸಿದ್ದು ಮತ್ತು ಒಂದು ರೀತಿಯಲ್ಲಿ ಆಘಾತವನ್ನು ಉಂಟು ಮಾಡಿದಂತಹ ಪ್ರಕರಣದಲ್ಲಿ ಒಂದು ಸುಮಾರು 7-8 ದಿನಗಳಿಂದ ಬಾಡಿ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಗೊಂದಲ ಇತ್ತು. ಎಲ್ಲ ಗೊಂದಲಕ್ಕೆ ತೆರೆ ಬಿದ್ದು ಇದೀಗ ಮೃತದೇಹಗಳನ್ನು ತಂದು ಇಲ್ಲಿ ದಫನ್ ಮಾಡಲಾಗಿದೆ. ಆ ಕಾರ್ಯವು ಕೂಡ ಮುಗಿದಿದೆ. ಮುಂದೆ ಏನೇ ಇದ್ದರೂ ಕೇಸ್ನ ತನಿಖೆ ಅದು ಕೂಡ ಪ್ರಗತಿಯಲ್ಲಿದೆ. ಅದು ಏನಾಗುತ್ತೆ, ಯಾವ ರೀತಿಯಾಗಿ ಟ್ವಿಸ್ಟ್ ಟರ್ನ್ ಪಡ್ಕೊಳ್ಳುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.